ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಇಲ್ಲವೇ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಂಬುದು ಸೈನಿಕರ ಒಳಿತಿಗಾಗಿ ಸಂಶೋಧನೆಯಲ್ಲಿ ತೊಡಗಿರುವುದಾಗಿದೆ. 1958ರಲ್ಲಿ ಆರಂಭವಾದ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆಯು ನೆಲ ಸೈನಿಕರ ಒಳಿತಿಗಾಗಿ ನಾನಾ ಪರಿಕರಗಳನ್ನು ತಯಾರಿಸುತ್ತಿದೆ. ಮುಂದೆ ಎಲ್ಲ ಸೈನಿಕ ಸಂಶೋಧನೆಯಲ್ಲಿ ತೊಡಗಿಕೊಂಡಿತು. ಮದ್ದು ಮತ್ತು ಮೊದಲ ಚಿಕಿತ್ಸೆಯ ತುರ್ತು ಕಿಟ್ ಸದಾ ಪೂರೈಸುತ್ತದೆ. ಕಾಲಕಾಲಕ್ಕೆ ಅಗತ್ಯದ ಬದಲಾವಣೆ ಮಾಡುತ್ತದೆ. ವಿಕಿರಣ ತಡೆ ಸಾಧನಗಳು ಅತಿ ಮುಖ್ಯವಾದವು. 2 ವರ್ಷಗಳ ಹಿಂದೆ ಭಾರತದ ಮೊದಲ ಚಾಲಕರಹಿತ ಯುದ್ಧ ವಿಮಾನದ ಪರೀಕ್ಷಾ ಹಾರಾಟ ಯಶಸ್ವಿಯಾಗಿ ಆಗಿಸಿದ್ದು ಡಿಆರ್ಡಿಒ. ಬೆಂಗಳೂರಿನ ಡಿಆರ್ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವೈಮಾನಿಕ ಅಭಿವೃದ್ಧಿ ವ್ಯವಸ್ಥೆಯು ಇದನ್ನು ಅಭಿವೃದ್ಧಿಪಡಿಸಿದ್ದು, ಪರೀಕ್ಷಾ ಹಾರಾಟವನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿರುವ ವೈಮಾನಿಕ ಪರೀಕ್ಷಾ ವಲಯದಲ್ಲಿ ನಡೆಸಲಾಗಿತ್ತು. ಅದು ಖಚಿತವಾದ ಹಾರಾಟ ನಡೆಸಿ ಉತ್ತಮ ರೀತಿಯಲ್ಲಿ ಕೆಳಕ್ಕೆ ಇಳಿದಿತ್ತು. ಸುಸ್ಥಿರ ರಕ್ಷಣಾ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸುವತ್ತಣ ಯಶಸ್ವಿಯ ಹೆಜ್ಜೆಯದು. ಈಗ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.